ಎಂಬುದಾಗಿ ನಾವು ಭಾವಿಸುತ್ತೇವೋ ಆ ಅಧ್ಯಾಯವೇ ಮುಂದೊಂದು ದಿನ ನಮ್ಮ ನಿಂದೆಯನ್ನೇ ಕಸಿಯುವ ಹಾಗೆ ತೆರೆದುಕೊಂಡಿತು ಅಂತಾದ್ರೆ ಈ ವಿಷಯವನ್ನು ಯಾರಾದರೂ ನಿರೀಕ್ಷಿಸುವುದಕ್ಕೆ ಸಾಧ್ಯ. ನನ್ನ ಜೀವನದಲ್ಲೂ ಹಾಗೆ ಇಂಥದ್ದೊಂದು ಪ್ರಕರಣ ಇಲ್ಲಿಗೇ ಮುಗಿದು ಹೋಯಿತು ಎಂಬ ಹಾಗೆ ಭಾವಿಸಿತು. ಆದರೆ ನಿಧಾನವಾಗಿ ಅದೇ ಪ್ರಕರಣ ಮತ್ತೊಮ್ಮೆ ತೆರೆದುಕೊಂಡು ಆ ಪ್ರಕರಣದಲ್ಲಿ ನನ್ನ ಹೆಸರನ್ನು ಅನಗತ್ಯವಾಗಿ ಸೇರಿಸಲ್ಪಟ್ಟಾಗ ಅದರಿಂದ ನಮ್ಮ ಅಣ್ಣನನ್ನು ಸಂತೈಸಿಕೊಳ್ಳುವುದಕ್ಕಾಗಿ ಇಲ್ಲಿಯವರೆಗೆ ಬರಬೇಕಾಯಿತು. ಯಾಕೆ ಹೇಳಿದೆ? ಶ್ರೀಕೃಷ್ಣನ ಜೀವನದಲ್ಲೂ ಬಂತಲ್ಲ ಒಂದು ಅಪವಾದವೆಂಬ ಮಾಯೆಯ ತೆರೆ. ಯಾಕಾಯಿತು, ಹೇಗಾಯಿತು ಎಂಬುದಾಗಿ ತಿಳಿಸಿದರೆ, ಸತ್ರಾಜಿತ ಎಂಬ ನಮ್ಮವನೇ ಒಬ್ಬ ಸೂರ್ಯನನ್ನು ಉಪಾಸಿಸಿದ. ಆ ಮೂಲಕವಾಗಿ ಶಮಂತಕ ಎನ್ನುವಂತಹ ಮಣಿಯೊಂದನ್ನು ತಾನು ಹೊಂದಿದ. ಆ ಮಣಿ ಸರಿಯಾಗಿ ಪೂಜೆಗೊಳಪಟ್ಟಿತು ಅಂತಾದ್ರೆ ದಿನವೊಂದಕ್ಕೆ 8 ಮಣ ಭಾರದಷ್ಟು ಚಿನ್ನವನ್ನು ಕೊಡುತ್ತಾ ಇತ್ತು. ಹೀಗಾಗಿ ಅಂತಹ ಅಪೂರ್ವವಾದ ಮಣಿಯು ಯಾದವ ಕುಲಾಗ್ರಣಿಯಾದಂತಹ ಉಗ್ರಸೇನ ಮಹಾರಾಜನ ಕೈಯಲ್ಲಿರಬೇಕು ಎನ್ನುವಂತಹ ಉದ್ದೇಶದಿಂದ ಅದನ್ನು ಪಡೆದುಕೊಳ್ಳುವುದಕ್ಕಾಗಿ ನಾನು ಹೊರಟವನು. ಅರಸನ ಕೈಯಲ್ಲಿದ್ದರೆ ಪ್ರಜೆಗಳಿಗೆ ಬೇಕಾದ ಹಾಗೆ ಮಾಡಬೇಕಾದಂತಹ ಆ ಧನಕ್ಕೆ ಈ ಸಮಂತಕ ಮಾರ್ಗವಾದೀತು ಎಂಬುದು ನನ್ನ ಉದ್ದೇಶವಾಗಿದ್ದದ್ದು. ಕೊಡುವುದಿಲ್ಲ ಎಂಬ ಹಾಗೆ ಕಟ್ಟಿ ಮುರಿದಂತೆ ಹೇಳಿದಾಗ ಅಲ್ಲಿಗೆ ಬಿಟ್ಟು ಬಂದಿದ್ದೆ. ಆದರೆ ಯಾವಾಗ ಸತ್ರಾಜಿತನ ಸಹೋದರನಾದಂತಹ ಪ್ರಸೇನ ಆ ಮಣಿಯನ್ನು ಧರಿಸಿಕೊಂಡು ಬೇಟೆಗಾಗಿ ಹೋಗಿ ಅಲ್ಲಿ ನಾಪತ್ತೆಯಾದರೂ ಈ ಪ್ರಕರಣ ಕೃಷ್ಣನ ತಲೆಗೆ ಕಟ್ಟಲ್ಪಟ್ಟಿತು. ಹಿಂದೊಮ್ಮೆ ಸಮಂತಕ ಮಣಿಯನ್ನು ನಾನು ಕೇಳಿದ್ದೇನಾದ್ದರಿಂದ ಆ ಸಮಂತಕದ ಆಸೆಗೆ ನಾನೇ ಪ್ರಸೇನನನ್ನು ಕೊಂದು ಆ ಮಣಿಯನ್ನು ಅಪಹರಿಸಿದ್ದೇನೆ ಎಂಬ ಹಾಗೆ ಅಪವಾದ ಬಂತು. ಅದನ್ನು ಕೇಳಿದಂತಹ ನಮ್ಮ ಅಣ್ಣ ಕ್ರುದ್ಧನಾದ. ಬಗೆ ಬಗೆಯಾಗಿ ನಿಂದಿಸಿದ. ಅವನ ಮುಖವನ್ನೇ ನೋಡಕೂಡದು ಎಂಬುದಾಗಿ ಆಜ್ಞಾಪಿಸಿದ. ಅವನಿಗೆ ವಿಷಯವನ್ನು ತಿಳಿಸಿದ್ದು ಬೇರೆ ಯಾರೂ ಅಲ್ಲ, ನಾರದ ಮಹಾಮುನಿಗಳು. ಅವನು ಚಾಡಿ ಹೇಳಿದ್ದು ಉಂಟಲ್ಲ, ಒಬ್ಬ ದೇವನಾಥವನು ನರನಾಟಕವನ್ನು ರಚಿಸುವಂತಹ ಸಂದರ್ಭದಲ್ಲಿ ನಾನೇ ಅದಕ್ಕೆ ಪಾತ್ರಧಾರಿಯಾಗಬೇಕು ಅಂತಾದ್ರೆ ಆ ಸೂತ್ರಧಾರಿಯ ಸ್ಥಳವನ್ನು ತುಂಬುವುದಕ್ಕೆ ಸಮರ್ಥನಾದಂತಹ ಒಬ್ಬ ವ್ಯಕ್ತಿಯನ್ನು ಆರಿಸಿಕೊಳ್ಳುತ್ತಾನೆ. ನನ್ನ ಜೀವನದಲ್ಲಿ ಯಾವುದೇ ನರನಾಟಕವನ್ನು ರಚಿಸುವುದಿದ್ದರೂ ಅದರಲ್ಲಿ ಸಾಧಾರಣವಾಗಿ ಮುಖ್ಯ ಪಾತ್ರಕ್ಕೆ ನಾರದರನ್ನೇ ಇರಿಸುವುದು. ಇಲ್ಲಿಯೂ ಹಾಗೇ ಆಯಿತು. ಸಿಟ್ಟುಗೊಂಡಂತಹ ನನ್ನ ಅಣ್ಣನನ್ನು ಸಮಾಧಾನಿಸುವುದಕ್ಕಾಗಿ ತಾಯಿ ತಂದೆಯರಾದ ವಸುದೇವ ದೇವಕಿಯರ ಮೇಲೆ ಆಣೆಯನ್ನು ಹಾಕಿ ಪ್ರಸೇನನನ್ನು ಕೊಂದಿಲ್ಲ ಎಂಬ ಹಾಗೆ ತಿಳಿಸಿದಾಗ ಅದನ್ನು ಒಪ್ಪಿದಂತಹ ನನ್ನ ಅಣ್ಣ, ನೀನೇ ಆ ಪ್ರಸೇನನನ್ನು ಹುಡುಕಿಕೊಂಡು ಹೋಗು, ಆ ಸಮಂತಕ ಮಣಿಯನ್ನು ಮತ್ತೆ ಹುಡುಕಿಕೊಂಡು ತಂದು ಹಿಂದಕ್ಕೆ ಒಪ್ಪಿಸು ಎಂಬುದಾಗಿ ಹೇಳಿದಾಗ ಅದಕ್ಕಾಗಿ ಹೊರಟು ನಿಂತವನು ನಾನು. ಒಂದು ವೇಳೆ ಪ್ರಸೇನ ಮೃತನಾಗಿದ್ದಾನೆ ಎಂದಾದರೆ ಅದರಿಂದ ಮತ್ತೊಂದು ಅಪವಾದ ಸುತ್ತಿಕೊಳ್ಳಬಾರದು ಎನ್ನುವ ಕಾರಣಕ್ಕಾಗಿ ಯಾದವರಲ್ಲಿ ಕೆಲವರನ್ನು ಸೇರಿಸಿಕೊಂಡಿದ್ದೇನೆ. ಎಷ್ಟೇ ಯಾದವರನ್ನು ಒಗ್ಗೂಡಿಸಿಕೊಂಡರು ಕೃಷ್ಣಿಗಳನ್ನು ಕಂಡರೆ ಅಂಧಕರಿಗಾಗುವುದು, ಅಂಧಕರನ್ನು ಕಂಡರೆ ಭೋಜನಿಗಾಗುವುದು, ಭೋಜನಗಳನ್ನು ಕಂಡರೆ ಕೃಷ್ಣಿಗಳಿಗಾಗುವುದು. ಈ ಎಲ್ಲ ಕಾರಣಗಳಿಂದಾಗಿ ಕೃಷ್ಣಿಗಳಿಂದ ಸಾತ್ವಿಕಿಯನ್ನು, ಅಂಧಕರಿಂದ ಕೃತವರ್ಮನನ್ನು, ಭೋಜನಿಂದ ಸುಜ್ಯೋತಿಯನ್ನು ಕರೆದುಕೊಂಡು ಹೊರಟವನಾನು. ಅಂತೂ ಇದರಿಂದ ಅರ್ಥಾದತೆ ಏನೆಂದರೆ ಈ ಜೀವನದ ಆ ನಾಟಕ ರಂಗಕ್ಕೆ ನಾವು ಹಿಡಿದ ಮೇಲೆ ಇಲ್ಲಿ ಏನೇ ಆದರೂ ಈ ಸ್ವಭಾವವನ್ನು ನಾವು ಒಳಗೊಳ್ಳಬೇಕಾಗುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಂಡು ಮಾತ್ರವಲ್ಲ, ಎಂದೋ ಯಾವಾಗಲೋ ಯಾರಿಗೋ ಹೇಗೋ ಕೊಟ್ಟಂತಹ ಮಾತಿಗೆ ಈಗ ಬೆಲೆಯನ್ನು ತರಬೇಕಾಯಿತು ಎನ್ನುವುದನ್ನು ಅರ್ಥೈಸಿಕೊಂಡಿದ್ದೇವೆ. ಇದರಲ್ಲಿ ಏನು ಗುರುಳಿದೆ ಎನ್ನುವುದನ್ನು ಅರ್ಥ ಮಾಡಿಕೊಂಡೇ ಹೊರಟವರು. ಹೀಗಾಗಿ ನಡೆದು 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 ಬಂದಾಗ ವಿದ್ಯಾವಳಿಯ ಆ ತಪ್ಪಲು ಪ್ರದೇಶದಲ್ಲಿರುವ ವನದಲ್ಲಿ ಪ್ರಸೇನನು ಕಾಡಿನ ಬೇಟೆಗಾಗಿ ಹೊರಟಿದ್ದನಾದ್ದರಿಂದ ಅವನ ಕುದುರೆ ಪದಚಿಹ್ನೆಗಳನ್ನೇ ಹುಡುಕುತ್ತಾ ಬಂದವನು. ಹಾಗೆ ನಡೆದು 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 ಬಂದು ನೋಡಿದರೆ ಇಲ್ಲಿ ಇದ್ದಂತಹ ಒಂದು ಸರಸಿ, ನೀರಿನಿಂದ ತುಂಬಿರಬೇಕಾದಂತಹ ಆ ಸರಸಿ ಕೆನ್ನೀರಿನಿಂದ ತುಂಬಿ ಶೋಭಿಸುತ್ತಾ ಇದೆ. ಕಾರಣ ಏನು ಎಂಬುದಾಗಿ ಸುತ್ತ ನೋಡಿದರೆ ಅಲ್ಲಿ ಕಂಡವನು ಪ್ರಸೇನ ಕರುಳು ಮುಗಿದಂತಹ ಸ್ಥಿತಿಯಲ್ಲಿ ಪತ್ತೆಯಾದ. ಅವನ ಕುದುರೆಯೂ ಸತ್ತು ಹೋಗಿದೆ. ಇದರ ಅರ್ಥ ಏನು? ಒಂದು ಸಿಂಹ ಇದ್ದ, ಅವನ ಮರಣವಾಗಿದೆ ಎಂಬುದು ಅರ್ಥೈಸಿಕೊಂಡಿದ್ದೇನೆ. ಹಾಗೆ ಈ ಪರಿಸರದಲ್ಲಿ ಎಲ್ಲೂ ಸಮಂತಕ ಮಣಿಯನ್ನು ನಾನು ಕಾಣಲಿಲ್ಲ. ಅದರ ಅರ್ಥ ಏನು? ಆ ಮಣಿಯ ಮೇಲೆ ಮೋಹಗೊಂಡಂತಹ ಆ
ಸರಿ, ಆ ಮಣಿಯನ್ನು ತಾನೇ ಅಪಹರಿಸಿ ಕೊಂಡೊಯ್ದಿದೆ ಎನ್ನುವುದು ಸ್ಪಷ್ಟ. ಆದ್ದರಿಂದ ಇದು ತಡ ಮಾಡುವುದಲ್ಲ. ಯಾದವರಿಗೆ ಎಲ್ಲವನ್ನೂ ತಿಳಿ ಹೇಳುವ ಹಾಗೆ ಅರ್ಥ ಮಾಡಿಸಿದ್ದೇನೆ. ಅವರು ಸಂದರ್ಭವನ್ನು ಅರ್ಥೈಸಿಕೊಂಡಿದ್ದಾರೆ. ಇನ್ನು ತಡ ಮಾಡುವುದಲ್ಲ, ಕೇಸರಿಯ ಚಿಹ್ನೆಗಳನ್ನು ಅರಸುತ್ತಾ ಸಾಗುತ್ತೇನೆ. ಎಂಬುದಾಗಿ ಅರ್ಥವಾಯಿತು. ಅಂತಹ ಬಲವಂತವಾದ ಕರಡಿ ಇರುವ ಗುಹೆ ಇದು. ಇದರ ಹೊರಭಾಗದಲ್ಲಿ ನೋಡಿದೆ ಎಂದಾದರೆ ಅನೇಕ ಕರಡಿಯ ಪಂಜರ ಗುರುತುಗಳಿವೆ. ಅದರಲ್ಲಿ ಒಂದು ಹಸಿಯಾಗಿದೆ. ಅಂದರೆ ಇತ್ತೀಚೆಗಷ್ಟೇ ಕರಡಿಯ ಪಾದಗಳಿಂದ ಉಂಟಾದಂತಹ ಚಿಹ್ನೆಯರು ಎನ್ನುವುದು ಸ್ಪಷ್ಟವಾಯಿತು. ಆ ಕರಡಿಯು ಗುಹೆಯ ಒಳಗೆ ಹೋದದ್ದಿದೆಯೇ ಹೊರತು ಹೊರಗೆ ಬಂದದ್ದಿಲ್ಲ. ಇದನ್ನು ನೋಡುವಾಗಲೇ ಈ ಗುಹೆಯೊಳಗೆ ಆ ಕರಡಿ ಬದುಕಿದೆ ಎನ್ನುವುದು ಅರ್ಥವಾಯಿತು. ಹಾಗೆ ಗುಹೆ ಹೇಗಿದೆ ಎಂಬುದಾಗಿ ನೋಡಿದೆ ಎಂದಾದರೆ ಮರಗಳು ಒತ್ತೊತ್ತಾಗಿರುವುದರಿಂದ ಸೂರ್ಯ ಕಿರಣಗಳು ಒಳ ಪ್ರವೇಶಿಸಲಾಗದಷ್ಟು ಕಗ್ಗತ್ತಲೆಯಿಂದ ಕೂಡಿದ ಈ ಕಾಡಿನಲ್ಲಿ ಆ ಗುಹೆಯ ಒಳಬದಿಯಿಂದ ಹೊರಗೆ ಪ್ರಕಾಶ ಗೋಚರಿಸುತ್ತಾ ಇದೆ. ಇದನ್ನು ಕಂಡಾಗ ನಾನು ಹುಡುಕಿ ಬಂದಂತಹ ಸ್ಯಮಂತ ಈ ಗುಹೆಯ ಒಳಗೆ ಇದೆ ಎನ್ನುವುದನ್ನು ಅರ್ಥೈಸಿಕೊಂಡೆ. ಏನು ಮಾಡುವುದು ಹೇಳಿ? ಮನುಷ್ಯರಿಗಲ್ಲ, ಸಂಸ್ಕಾರದ ಲೇಪವೇ ಇಲ್ಲದಂತಹ ಕಾಡು ಮೃಗಗಳಿಗೂ ಈ ಸ್ಯಮಂತಕದಲ್ಲಿ ಅದೇನೋ ವಿಶೇಷತೆ ಕಾಣುತ್ತಾ ಇದೆ. ಆ ಸ್ಯಮಂತಕದಲ್ಲಿ ಮೋಹ ಹುಟ್ಟುತ್ತಾ ಇದೆ ಎನ್ನುವುದಾದರೆ ಆ ಸ್ಯಮಂತಕದ ಪ್ರಭಾವ ಇನ್ನೆಂಥದ್ದಿರಬೇಡ ಎನ್ನುವುದನ್ನು ಎಲ್ಲರಿಗೂ ತಿಳಿಯಪಡಿಸಿದ್ದಾಗಿದೆ. ಆ ರೀತಿಯಾಗಿ ಕಾಣಿಸುತ್ತಾ ಇದೆ. ಈಗ ಏನು ಮಾಡೋಣ ಎಂಬುದಾಗಿ ಯೋಚಿಸಿದರೆ ಅಪವಾದ ಎನ್ನುವುದು ನನ್ನ ಮೇಲೆ. ಆದ್ದರಿಂದ ನಾನೊಬ್ಬನೇ ಈ ಗುಹೆಯ ಒಳಗೆ ಹೋಗಬೇಕು ಎನ್ನುವುದೇ ನ್ಯಾಯವಾಗುತ್ತದೆ. ನನ್ನ ಜೊತೆಗೆ ಬಂದಂತಹ ಸಾತ್ಯಕಿ, ಸುಜ್ಯೋತಿ, ಕೃತವರ್ಮಾದಿಗಳನ್ನು ಹೊರಗೆ ನಿಲ್ಲಿಸಿದ್ದೇನೆ. ಕಾವಲಿಗಿರಿ ಎಂಬುದಾಗಿ ಸೂಚಿಸಿದ್ದೇನೆ. ನಾನು ಒಬ್ಬನೇ
ಮಾನ್ಯವಾದುದಲ್ಲ. ಏನಿದು ಎಂಬುದಾಗಿ ಗಮನಿಸುತ್ತಾ ಮುಂದೆ ಬರೆದು ನೋಡಿದರೆ ಕಾಣಿಸುತ್ತಾ ಇರುವುದು ಏನು? ಇಂಥ ಸೌಂದರ್ಯವನ್ನು ನಾನು ಇಷ್ಟಪಡುತ್ತೇನೆ. ಎಂಥ ಸೌಂದರ್ಯ! ಶರತ್ ಋತುವಿನ ಪೂರ್ಣಿಮೆಯ ಚಂದ್ರನ ಹಾಗೆ. ಸೌಂದರ್ಯ ವಿಭ್ರಮಗೆ ಬೆರಗಾಗಿ ಹರಿಯ ಶಿಲೆಯ ನೆಲೆಯಾಗಿರಲು ಪಾಡಿ ಸಮರ್ಥಕದಲ್ಲಿರುವುದು ರವಿಯ ಆ ಕಿರಣಗಳನ್ನು ಶೋಭಿಸುವ ಪ್ರಭಾವಳಿಯಾದರೆ ಇಲ್ಲಿ ಕಾಣ್ತಾ ಇರುವುದು ಶಶಿಯ ಕಿರಣದಂತೆ ಕಾಣ್ತಾ ಇರುವ ಇನ್ನೊಂದು ಪ್ರಭೆ. ಎರಡರ ಮಧ್ಯೆ ಪೈಪೋಟಿ. ಈ ಗುಹೆಯ ಒಳಗೆ ಶರತ್ಕಾಲದ ಚಂದಿರನು ಉದಯಿಸಿದಂತಹ ಕಾಂತಿಯಲ್ಲಿಂದ ಎಂಬುದಾಗಿ ಗಮನಿಸಿದರೆ ನಾನು ಕಂಡದ್ದು ಓರ್ವ ಕನ್ಯೆಯನ್ನು. ಆ ಶರತ್ಕಾಲದ ಚಂದ್ರನೇ ಈ ಕನ್ಯೆಯ ಮುಖದಲ್ಲಿ ಉದಿಸಿದನೇನು ಎನ್ನುವಂತಿದೆ ಈಕೆಯ ತೇಜಸ್ಸು. ಯಾರಿವಳು? ಒಬ್ಬಳೇ ಕುಳಿತು ಈ ವನಮಧ್ಯದಲ್ಲಿರುವಂತಹ ಗುಹೆಯಲ್ಲಿ ಒಬ್ಬ ಬಾಲಕನ ತೊಟ್ಟಿಲನ್ನು ತೂಗುತ್ತಾ ಇದ್ದಾಳೆ. ಇಷ್ಟು ಧೈರ್ಯ ಅವನಿಗೆ ಎಲ್ಲಿಂದ ಎಂಬುದಾಗಿ ಯೋಚಿಸುವಾಗ ಬಹುಶಃ ಆ ಜಾಂಬವಂತನ ಆ ಕರಡಿಯ ಬೆಂಗಾವಲಿನಲ್ಲಿ ಇರುವಂತಹ ಈ ಕನ್ಯೆಯೇ ಇವಳಾಗಿರಬಹುದು ಎಂಬುದು ಸ್ಪಷ್ಟವಾಯಿತು. ಹಾಗೆ ನೋಡಿದಂತಾದರೆ ಆ ಸ್ಯಮಂತಕದ ಮಣಿ ಆ ಬಾಲಕನ ತೊಟ್ಟಿಲ ಹುರಿಗೆ ಕಟ್ಟಲ್ಪಟ್ಟಿದೆ. ನಾನು ಬಂದದ್ದು ಸರಿಯಾದ ವಿಳಾಸಕ್ಕೆ ಎನ್ನುವುದು ಸ್ಪಷ್ಟವಾಯಿತು. ಈ ಕನ್ಯೆಯಲ್ಲಿ ಕೇಳಿ ಆ ಮಣಿಯ
yo 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 ನನಗೆ ಬೇಕಾದ ವಿಷಯಗಳೆಲ್ಲ ಇಲ್ಲಿಗೆ ಸಿಕ್ಕಿತು. ಆದ್ರೆ ಒಂದು ಸಂಶಯ, ಜಾಂಬವರು ಅಂದರೆ ಜಾಂಬವಂತ ಜಾಂಬವರು, ಆ ಜಾಂಬವರೇ ಈ ಜಾಂಬವಂತ, ಅಲ್ಲ ಇದು ಬೇರೆ ಜಾಂಬವಂತ. ಒಂದು ವೇಳೆ ಆ ಜಾಂಬವರೇ ಈ ಜಾಂಬವರು ಅಂತ ಅಂದರೆ ಅಖಂಡ ಬ್ರಹ್ಮಚಾರಿಯಾದಂತಹ ಜಾಂಬವಂತನಿಗೆ ಈ ಎರಡು ಮಕ್ಕಳು ಎಲ್ಲಿಂದ ಬಂತು? ಅದು ಏನೇ ಇರಲಿ, ಆತನು ಬೇರೆಯವರು ಎನ್ನುವುದನ್ನು ತಿಳಿಯುವುದಕ್ಕೆ ಬೇರೆ ದಾರಿ ಇಲ್ಲ. ಆ ಜಾಂಬವಂತ ಒಳಗಿದ್ದಾನೆ ಎನ್ನುವುದು ಸ್ಪಷ್ಟವಾಗಿದೆ. ಆ ಧೈರ್ಯದಲ್ಲಿ ಅವಳಿಷ್ಟು ಧೈರ್ಯದಿಂದ ಇದ್ದಾಳೆ. ಆದ್ದರಿಂದ ಆ ಮನೆಗಿರುವ ಜಾಂಬವನನ್ನು ಬಡಿದೆಬ್ಬಿಸಬೇಕು. ಅದಕ್ಕೆ ಏನು ಮಾಡಬೇಕು? ಇವಳನ್ನು ಪ್ರೀತಿಪಡಿಸಬೇಕು. ಉದ್ದೇಶ ನನಗಿಲ್ಲದೇ ಇದ್ದರು ಅತ್ಯಂತ ಕಠೋರವಾಗಿ ಶಬ್ದ ಮಾಡಬಹುದಾದಂತಹ ಪಾಂಚಜನ್ಯ ಶಂಕರನ ಕೈಯಲ್ಲಿದೆ. ಇದರ ನಾದವನ್ನು ಮಾಡುವ ಮೂಲಕ ಆ ಜಾಂಬವಂತನನ್ನು ಬಡಿದೆಬ್ಬಿಸಿದ್ದೇನೆ. ಕೇರಳಿಯಾದ